ಗೋಕಳ್ಳರಿಗೆ ಬೆಂಬಲ ನೀಡಿದ ಪರಿಣಾಮ ಗೋಮಾತೆಯ ಶಾಪಕ್ಕೆ ಬಲಿಯಾಗಿ ಕಾಂಗ್ರೆಸ್ ಸರ್ಕಾರವು ಹೋಯಿತು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿಯನ್ನ ಕಳೆದುಕೊಂಡರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಸೋಲುವಂತಾಯಿತು ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಬಂಟ್ವಾಳದ ಬಂಟರ ಭವನದಲ್ಲಿ ನಡೆದ ಜನಸೇವಕ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಳಿನ್ ಕುಮಾರ್ ಕಟೀಲ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಪ್ರತಿನಿತ್ಯ ಸಿದ್ದರಾಮಯ್ಯನವರ ಕನಸಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಬರುತ್ತಿದ್ದಾರೆ. ಆ ಹಂತದಲ್ಲಿ ನಳಿನ್ ಕುಮಾರ್ ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ. 2 ಪಂಚಾಯಿತಿ ಗೆದ್ದ ಪಕ್ಷ ಪಾಕಿಸ್ತಾನಕ್ಕೆ ಜೈಕಾರ ಹಾಕುವ ದೇಶದ್ರೋಹದ ಕೆಲಸ ಮಾಡುತ್ತಿದೆ ಎಂದು ಟೀಕಿಸಿದರು. ಜವಾಬ್ದಾರಿ ಘೋಷಣೆ ತಕ್ಷಣ ನೀವೆಲ್ಲ ಕೇಳಿರಬಹುದು, ತುಂಗಭದ್ರದಲ್ಲಿ ದಾಖಲೆ ಬಂದಿಲ್ಲ, ಅವ್ರು ಏನು ಸಂಘಟನೆ ಮಾಡ್ತಾರೆ ಅಂತ. ಇವತ್ತು ಅವ್ರ ಸಂಘಟನೆ ಶಕ್ತಿ ಎಷ್ಟು ಮಟ್ಟಿಗೆ ಆಗಿದೆ ಅಂತಂದ್ರೆ, ಪ್ರತಿದಿನ ರಾತ್ರಿ ಕನಸಿನಲ್ಲಿ ಸಿದ್ದರಾಮಯ್ಯನವರಿಗೆ ನಳಿನ್ ಕುಮಾರ್ ಬರೋದು. ಇಡೀ ರಾಜ್ಯದ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ನಳಿನ್ ಕುಮಾರ್ ಮುಟ್ಬಿಟ್ಟಿದ್ದಾರೆ. ನಳಿನ್ ಕುಮಾರ್ ಮುಟ್ಟಿದ್ದಾರೆ ಅಂತಂದ್ರೆ ಅರ್ಥ, ಇಡೀ ರಾಜ್ಯದ ಪ್ರತಿ ಗ್ರಾಮಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಸಂಘಟನೆಯನ್ನ ಯುವಕರಿಂದ ಮಾಡಿದಂತಹ ವ್ಯಕ್ತಿ ದಕ್ಷಿಣ ಕನ್ನಡದ ನಳಿನ್ ಕುಮಾರ್ ಅನ್ನೋದು ಮರೆಯಕ್ಕಾಗಲ್ಲ. ಅದು ಇಡೀ ದೇಶವನ್ನ ಇವತ್ತು ತನ್ನ ಬುದ್ಧಿಶಕ್ತಿಯಿಂದ, ಸಂಘಟನೆಯ ಅನುಭವದಿಂದ, ಹಿರಿಯರ ಮಾರ್ಗದರ್ಶನದಿಂದ ಇಡೀ ದೇಶದ ಸರ್ಕಾರಕ್ಕೂ ಮತ್ತು ಸಂಘಟನೆಗೂ ಕೂಡ ಸರಿಯಾದ ದಿಕ್ಕನ್ನು ತಗೊಂಡು ಹೋಗ್ತಾರೆ ಅಂತ ಸಂತೋಷ ಅವರು ಇದೇ ಜಿಲ್ಲೆಯಲ್ಲಿರೋದನ್ನ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾರೆ. ಕೊಟ್ಟಿಗೆಯಲ್ಲಿರುವಂತ ಕರುನ ಕದ್ಕೊಂಡು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಮನೆ ಹೆಣ್ಮಕ್ಳು ಹೊರಗಡೆ ಬಂದು ವಿರೋಧ ಮಾಡಿ ಚಾಕು ತೋರಿಸಿ ಹೋಗ್ತಾ ಇದ್ರು. ಇದನ್ನು ಪ್ರತಿಭಟನೆ ಮಾಡಿದಂತ ಯುವಕರು ಕಗ್ಗೊಲೆಗಳಾಯಿತು ದಕ್ಷಿಣ ಕನ್ನಡದಲ್ಲಿ. ನಾನು ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷ ನಾಯಕ, ಇದನ್ನು ಪ್ರಸ್ತಾಪ ಮಾಡಿದೆ ನಾನು ವಿಧಾನ ಪರಿಷತ್ನಲ್ಲಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಯಾರು ಗೋಕಳ್ಳರಿದ್ದಾರೆ, ಯಾರು ಗೋಹತ್ಯೆ ಮಾಡ್ತಾ ಇದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಎಂ ಅಧ್ಯಕ್ಷತೆ ವಹಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ರಾಜ್ಯಸಭಾ ಸದಸ್ಯ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷ ಈರಣ್ಣ ಕಡಾಡಿ, ವಿಧಾನ ಪರಿಷತ್ನ ಸದಸ್ಯ ಎಂಎನ್ ರವಿಕುಮಾರ್, ಶಾಸಕರಾದ ಸಂಜೀವ ಮಠಂದೂರು, ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್, ಎಸ್ ಅಂಗಾರ, ಹರೀಶ್ ಪೂಂಜಾ, ಡಾಕ್ಟರ್ ವೈ ಭರತ್ ಶೆಟ್ಟಿ, ಮಾನತ್ ಕೋಟ್ಯನ್, ವೇದವ್ಯಾಸ್ ಕಾಮತ್, ಪ್ರತಾಪ್ ಸಿಂಗ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು.